ಪ್ರಸಾದ್ ಭಟ್ರ ಅಲ್ಲಿ ಹೋಗಿ ಅಲ್ಲಿ ಇಂಚ ಬತ್ಲೆ ಚಂದ್ರಣ್ಣ ಇರೇ ಗೊತ್ತು ತಾರೀಕು ಇಷ್ಟು ಇಂಚ ಬತ್ತಲೆ 22ನೇ ಜನ್ಮದಿನ ಇವತ್ತು. ಬಹುಶಃ ಇಡೀ ದೇಶ ವಿದೇಶಗಳಲ್ಲಿ ಇವತ್ತು ಆ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ. ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಇದನ್ನು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು ಆಯೋಜನೆ ಮಾಡಿದೆ. ನಮ್ಮ ತಾಲೂಕು ಮೂಡುಬಿದಿರೆ ತಾಲೂಕಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ, ಮುಲ್ಕಿ ತಾಲೂಕಲ್ಲಿ ಆಗ್ತಾಯಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಕುದ್ರೋಳಿ ದೇವಸ್ಥಾನದಲ್ಲಿ 4:30 ಗಂಟೆಗೆ ಆಗಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಬಹುಶಃ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿಯೂ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ. ಇದನ್ನು ನನಗೆ ಹೋಗಲಿಕ್ಕೆ ಆಗಲಿಲ್ಲ, ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನಮ್ಮ 26 ಪಂಗಡಗಳಲ್ಲಿ ಒಂದು ಪಂಗಡದಲ್ಲಿ ಹುಟ್ಟಿರ್ಬೋದು, ಆದರೆ ಅವರು 26 ಪಂಗಡಗಳಿಗೆ ಮಾತ್ರ ಗುರು ಅಲ್ಲ, ಅವರು ಇಡೀ ಲೋಕಕ್ಕೆ ಗುರು, ಲೋಕ ಸಂತ. ಅಂಥ ಒಂದು ಸಂತನ ದಿನಾಚರಣೆ ನಾವು ಇವತ್ತು ಆಚರಿಸಿದ್ದು ನಮಗೆಲ್ಲರಿಗೆ ಹೆಮ್ಮೆ ಅಂತ ಈ ಸಂದರ್ಭ ಹೇಳುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ತತ್ವ ಏನಿದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು, ಅದನ್ನು ಲೋಕಕ್ಕೆ ಕೊಟ್ಟಂಥವರು ಅವರು. ಅಂಥವರ ತತ್ವದ ಅಡಿಯಲ್ಲಿ ನಾವೆಲ್ಲ ಬದುಕೋಣ ಅಂತ ಹೇಳಿಕೊಂಡು ಈ ದಿನದಲ್ಲಿ ಶುಭಾಶಯ.